ರಾಜ್ಯಾದ್ಯಂತ ಬ್ಯಾಟರಿ ಚಾಲಿತ ಆಟೋ, ಟ್ಯಾಕ್ಸಿ ಸಹಿತ ವಾಣಿಜ್ಯ ಉದ್ದೇಶದ ಈ ವಾಹನಗಳಿಗೆ ಪರ್ಮಿಟ್ನ ನಿಯಂತ್ರಣ ಹೇರಲು ರಾಜ್ಯ ಸಾರಿಗೆ ಇಲಾಖೆ ಮುಂದಾಗಿದೆ. 2022ರಿಂದ ಇದುವರೆಗೆ ಈ ವಾಹನಗಳಿಗೆ ಪರ್ಮಿಟ್ಗಳ ಕಿರಿಕಿರಿ ಇರಲಿಲ್ಲ. ಇದರಿಂದಾಗಿ ಈ ಆಟೋ ಮತ್ತು ಟ್ಯಾಕ್ಸಿ ಅವರು ಎಲ್ಲೆಂದರಲ್ಲಿಗೆ ಬಾಡಿಗೆ ಮಾಡುವುದು ಸಾಧ್ಯವಾಗಿತ್ತು. ಇದರ ವಿರುದ್ಧ ಮುಖ್ಯವಾಗಿ ಕರಾವಳಿಯಲ್ಲಿ ಆಟೋ ಚಾಲಕರು ಹಲವು ಬಾರಿ ಪ್ರತಿಭಟನೆ ನಡೆಸಿದ್ರು. ಸಾರಿಗೆ ಇಲಾಖೆ ಪ್ರಸ್ತುತ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರಾಜ್ಯದಲ್ಲಿ ಬ್ಯಾಟರಿ ಚಾಲಿತ ಹಾಗೂ ಮೆಥನಾಲ್ ಮತ್ತು ಇಥನಾಲ್ ಇಂಧನ ಬಳಸಿ ಸಂಚರಿಸುವ ಸಾರಿಗೆ ವಾಹನಗಳಿಗೆ ರಹದಾರಿ ಪಡೆಯುವುದರಿಂದ ವಿನಾಯಿತಿ ನೀಡಿ ಹೊರಡಿಸಲಾಗಿದ್ದಂತಹ 20/1/2022ರ ಆದೇಶವನ್ನು ಹಿಂಪಡೆಯಲಾಗಿದೆ. ಅಲ್ಲದೆ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೊಸದಾಗಿ ನೋಂದಣಿಯಾಗುವ ಹಾಗೂ ಈಗಾಗಲೇ ನೋಂದಣಿಯಾಗಿ ರಹದಾರಿ ಇಲ್ಲದೆ ಸಂಚರಿಸ್ತಾ ಇರುವಂತಹ ಇಂಥ ಎಲ್ಲ ವಾಹನಗಳು ಶುಲ್ಕರಹಿತವಾಗಿ ರಹದಾರಿ ಪಡೆಯಬೇಕಿದೆ. ಹೀಗಾಗಿ ಮಂಗಳೂರಿನಲ್ಲಿ ಪರ್ಮಿಟ್ ಇಲ್ಲದೆ ಆಟೋ ಓಡಿಸುತ್ತಿದ್ದವರು ಕೂಡ ಇನ್ಮುಂದೆ ಪರ್ಮಿಟ್ ಪಡೆದುಕೊಳ್ಳುವುದು ಕಡ್ಡಾಯ.